welcome to our channel. ನಾನು ಈಗ ಕೊಟ್ಟಿಗೆ ಹೇಗೆ ಕುತ್ತುದೇಳಿ ನಿಮಗೆ ತೋರಿಸ್ತೇನೆ. ಎಲೆಯನ್ನು ಒಂದರ ಮೇಲೆ ಹೀಗೆ ಒಂದರ ಮೇಲೆ ಒಂದು ಇಟ್ಟು ಅದಕ್ಕೆ ಹೀಗೆ ಒಂದು ಕಡ್ಡಿ ಹಾಕಬೇಕು. ಈ ತುದಿಯನ್ನು ಈ ತುದಿಗೆ ಹೀಗೆ ಹೀಗೆ ಕುತ್ತಬೇಕು. ಮತ್ತು ಅದರ ಆಪೋಸಿಟ್ ಸೈಡನ್ನು ಹೀಗೆ ಕುತ್ತಬೇಕು. ಈ ಸೈಡ್ ಆಮೇಲೆ ಈ ಸೈಡ್ ಈಗ ಎಲ್ಲರಿಗೆ ಕುತ್ತಿ ಆಯಿತು. ನಾಳೆ ಹಿಟ್ಟಾಕಿ ತುಂಬಿಸಿ ಬೇಯಿಸುವುದು. ನಾನು ಒಂದು ಪಾವು ಉದ್ದಿನ ಬೇಳೆ ಹಾಕಿ ಕಡ್ದಿದ್ದೇನೆ ನಿನ್ನೆ ರಾತ್ರಿ. ಮತ್ತು ಅದಕ್ಕೆ ರಾತ್ರಿ ಎರಡೂವರೆ ಪಾವು ಅಕ್ಕಿ ಕಣಿ ಹಾಕಿದ್ದೇನೆ. ಈಗ ಉಪ್ಪಾಕಿ ಮಿಕ್ಸ್ ಮಾಡಿದ್ದೇನೆ. ಈಗ ಕೊಟ್ಟಿಗೆಯಲ್ಲಿ ತುಂಬಿಸ್ತೇನೆ. ಒಂದು 10 ನಿಮಿಷ ಬೇಯಿಸಬೇಕು. ಅದು ಕೊಟ್ಟಿಗೆ ಸಿದ್ಧವಾಗಿದೆ. ಈಗ ಚಟ್ನಿಗಳಿದ್ದೇನೆ. ಹಸಿಮೆಣಸು, ಹಿಂಗು, ತೆಂಗಿನಕಾಯಿ, ಉಪ್ಪು, ಸ್ವಲ್ಪ ಹುಳಿ ಹಾಕ್ತೇನೆ. ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ. ಮತ್ತು ಚಟ್ನಿ ರೆಡಿಯಾಗಿದೆ. Please subscribe the channel and press the bell icon